ನಾವು ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಕರಾಟೆ ಕಲ್ಪವನ ವಿಕ್ಟರ್ ಡಿಸೂಜಾ, ಕರಾಟೆ ಪಂತುಗು ಪೋಯರೋಪುನ ಜಿಲ್ಲಾ ಪ್ರತಿನಿಧಿಗಳು ಶುಭಂ ಅಂಚನ್ ಬೊಕ ಅರ್ಜುನ್ ದಿನೇಶ್ ಸುದ್ದಿ ಕುಟುಡಿತ್ತೇರು. ಹೊಸ ರಾಷ್ಟ್ರೀಯ ಬರವು ನೀತಿ 2020 ದೆತ್ತುಪಾಡಿರೆ ಸಿದ್ದರಾಮಯ್ಯರ್ನ ಸರ್ಕಾರ ದುಂಬು ಬರೋನುಂಡು ಒಂದು ರಾಜಕೀಯ ಪಗೆತ ನಡೆ ಎಂದು ದುಂಬುದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಂತೇರು. ಆರು ಕುಡ್ಲಡು ಬರವುದ ಬಗೆಟ್ ಎಡೆನ ತೆರಿದ್ನಕ್ಲಿನ ವಿಶೇಷ ಸಭೆಟ್ ಪಾತೇರಿಯರು. ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಷನ್ ದ ನಿಲಿಟ್ ಕುಡ್ಲದ ಕೆನರಾ ಹೈಸ್ಕೂಲ್ ಸಭಾಂಗಣಡು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬರವುದ ಬಗೆಟ್ ಎಡೆನ ತೆರಿನಕ್ಲಿನ ವಿಶೇಷ ಸಭೆಯನ್ನು ಅಟಣೆ ಮಲ್ತಿದ್ದೇರು. ರಾಜ್ಯದ ದುಂಬುದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆಟ್ ಪಾತಿರ್ದು ರಾಜ್ಯಡು ರಾಷ್ಟ್ರೀಯ ಬರವು ನೀತಿ 2020 ಒರಿಪಾವಡಾಯಿನ ಅಗತ್ಯ ಉಂಡು. ಹೊಸ ರಾಷ್ಟ್ರೀಯ ಬರವು ನೀತಿ ದೇಶ ಬೊಕ್ಕ ರಾಜ್ಯದ ಭವಿಷ್ಯದ ದಿಟ್ಟಿಡೆ ಕ್ರಾಂತಿಕಾರಿ ಪಜ್ಜೆಯಾದುಂಡು. ಅಂತಾರಾಷ್ಟ್ರೀಯ ಮಟ್ಟಡು ಬರವು ಕಲ್ಪನಾಗ್ಲು ಪಂತೊನು ಎದುರು ಸಾಯರೆ ಭವಿಷ್ಯನು ಹೊಂದುದು ರಾಷ್ಟ್ರೀಯ ಬರವು ನೀತಿ ತಯಾರು ಮಲ್ತದಂಡು. ಒಂದೇನು ದೆತ್ತು ಪಾಡ್ಯರೆ ಸಿದ್ದರಾಮಯ್ಯರ್ನ ದುಂಬಾಡ್ತದ ರಾಜ್ಯ ಸರ್ಕಾರ ತೂವೊಂದು ಪುನವು ರಾಜಕೀಯ ಪಗೆತ ನಡೆ ಬರವು ಕ್ಷೇತ್ರಡು ಈ ರೀತಿಯ ರಾಜಕಾರಣ ಸರಿಯತ್ತೆಂದು ಬಸವರಾಜ ಬೊಮ್ಮಾಯಿ ಪಂಡೇರು. ಇವತ್ತಿನ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು 15-20 ದಿವಸದಲ್ಲೇ ಘೋಷಣೆ ಮಾಡಿಬಿಟ್ರು, ಇದನ್ನು ನಾವು ರದ್ದುಗೊಳಿಸ್ತೀವಿ. ಯಾವುದೂ ಸುದೀರ್ಘವಾಗಿ ಚಿಂತನೆಯನ್ನು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವೋ, ಯೋಚನೆಯನ್ನೇ ಮಾಡದೇ ಹಿಂದೆ ಮುಂದೆ ನೋಡದೆ ರಾಜಕಾರಣಕ್ಕಾಗಿ ರಾಜಕೀಯ ದ್ವೇಷದ ಸಾಧನೆಗಾಗಿ ಇದನ್ನು ರದ್ದು ಮಾಡೋದಕ್ಕೆ ಹೊರಟಿದ್ದಾನೆ. ಇನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ, ಆದರೆ ಈ ನಿರ್ಣಯದಲ್ಲಿ ರಾಜಕಾರಣ ಆಗಿದೆ ಅನ್ನೋದನ್ನು ಒತ್ತಿ ಹೇಳಕ್ಕೆ ಬಂದಿದ್ದೇನೆ. ದುರ್ದೈವ, ಆಗಬಾರ್ದಾಗಿತ್ತು. ನೀವು ಯಾವುದರಲ್ಲಾದರೂ ರಾಜಕಾರಣ ಮಾಡಿ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಯಾವ ವ್ಯವಸ್ಥೆ, ಯಾವ ಸರ್ಕಾರ, ಯಾವ ನಾಯಕರು, ಯಾವ ರಾಜಕೀಯ ಪಕ್ಷದ ಮುಖಂಡರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಶಿಕ್ಷಣದಲ್ಲಿ ರಾಜಕಾರಣ ಮಾಡ್ತಾರೆ, ಅವರು ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಕಳ್ತನ, ದೇ ಆರ್ ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್ ಆಫ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ. ಅವರಂತೂ ಕಲಿಯೋ ಪ್ರಶ್ನೆಯಲ್ಲಿ ಈಗಾಗಲೇ ವಯಸ್ಸಾಗಿದೆ, ಅವ್ರ ಮಕ್ಕಳಿಗೂ ವಯಸ್ಸಾಗಿದೆ, ಅವರು ಕಲಿಯೋ ಪ್ರಶ್ನೆನೇ ಇಲ್ಲ. ಯಾರ ಮೇಲೆ ಈ ಪ್ರಯೋಗ ಮಾಡ್ತಾ ಇದ್ದೀರಿ? ಯಾರನ್ನ ಗಿನಿ ಪಿಗ್ಸ್ ಆಗಿ ಮಾಡ್ತಾ ಇದ್ದೀರಿ ನಿಮ್ಮ ಹೊಸ ನೀತಿಯಿಂದ? ಆ ಬಡ ಮಕ್ಕಳಿಗೆ, ಶಿಕ್ಷಣದಿಂದ ವಂಚಿತ ಆದಂಥ ಮಕ್ಕಳಿಗೆ ಶಿಕ್ಷಣ ಕೆಲವರು ಸ್ವತ್ತಾಗಿರುವುದನ್ನು ಹೊಡೆದು ಹಾಕಿ, ಆ ಒಂದು ಬ್ಯಾರಿಯರನ್ನು ಹೊಡೆದಾಕಿ, ಆ ಗೋಡೆಯನ್ನು ಹೊಡೆದಾಕಿ, ಅತ್ಯಂತ ಕಟ್ಟಕಡೆಯ ಬಡವನ ಮಕ್ಕಳಿಗೂ ಶ್ರೇಷ್ಠವಾಗಿರುವಂಥ ಶಿಕ್ಷಣ ಪಡೆಯುವಂಥ ಅವಕಾಶದ ಒಂದು ನೀತಿಯನ್ನು ನೀವು ರದ್ದು ಮಾಡ್ತೀರಾ ಅಂತಂದರೆ, ನೀವು ಬರೀ ಕೊಡ್ತಾ ಇರುವಂಥದ್ದು ಶ್ರೀಮಂತ ಮಕ್ಕಳಿಗಿಲ್ಲ, ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ನೀವು ಬರೀ ಕೊಡ್ತಾ ಇರುವಂಥದ್ದು ಆ ಕಟ್ಟಕಡೆಯ ಬಡವನ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ತಿಂದು ಮಕ್ಕಳಿಗೆ ಶಾಲೆ ಕಲಿಸುವಂಥ ಆ ಒಂದು ಪಾಲಕರ ಭವಿಷ್ಯಕ್ಕೆ, ಆ ಮಕ್ಕಳ ಭವಿಷ್ಯಕ್ಕೆ ಇವತ್ತು ನೀವು ಬರೀ ಕೊಡ್ತಾ ಇದ್ದೀರಿ. ಯಾಕಂದರೆ ಶ್ರೀಮಂತರ ಮಕ್ಕಳೆಲ್ಲರೂ ಕೂಡ ಈಗ CBSE ಸಿಸ್ಟಮ್ ಮೇಲೆ ಓದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬರವುದ ಬಗೆಟಿ ಎಡಿನ ತೆರಿದ್ನ ರವೀಂದ್ರ ರೇಷ್ಮೆ ಪಾತಿರೊಂದು ಬರವು ಬೇಲೆ ಬೊಕ್ಕ ಬರವು ನೀತಿಗೆ ಸಂಬಂಧ ಇಜ್ಜಂದಿನ ಕಾಲಡು ರಾಷ್ಟ್ರೀಯ ಹೊಸ ಬರವು ನೀತಿ ಬೋಡಾಯ್ನಾತು ಸುಧಾರಣೆ ಕನಪನ ಉದ್ದೇಶ ಹೊಂದುದುಂಡು. ರಾಷ್ಟ್ರೀಯ ಬರವು ನೀತಿ ಮುಖ್ಯ ವಿಷಯದ ಚರ್ಚೆ ಆವಡಿತುಂಡು. ಆಂಡ ಐನ ದೆತ್ತುಪಾಡಿನ ಸಂಗತಿ ದುಂಬು ದಿನವು ರಾಷ್ಟ್ರೀಯ ಬರವು ನೀತಿಗೆ ಕಂಟಕ ಅಂದ್ ಆರ್ಪಂಡೇರು. ಇಷ್ಟನ್ನು ನಾನು ಪ್ರಾಸ್ತಾವಿಕವಾಗಿ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಆ ಸಂಕಟ ಇವತ್ತಿದೆಯಲ್ಲ, ಮತ್ತೆ ನಾನು NEP-ಯನ್ನು 2019 ಕೂಡ ನಾವು ಮಾಡೋಣ ಅಂಥೇಳಿ NEP ಬಗ್ಗೆ ಮಾತಾಡಿದೆ. 2020-21 ಕೂಡ NEP-ಯನ್ನು ಮಾಡೋಣ ಅಂಥೇಳಿ ಮಾತಾಡಿದೆ. ಈಗ ಮತ್ತೆ NEP-ಯನ್ನು ಮಾಡೋಣ ಅಂಥೇಳಿ ಮಾತಾಡಬೇಕಾಗಂಥ ಪರಿಸ್ಥಿತಿ ಬಂದಿರುವಂಥದ್ದು ಬಹುಶಃ ಸ್ವಲ್ಪ ವಿಪರ್ಯಾಸ, ಆದರೂ ಕೂಡ ಸತ್ಯ. ಕೆಲವೊಂದು ಬಾರಿ NEP ಬಗ್ಗೆ ಮಾತನಾಡಬೇಕಾದ್ರೆ
ಅದರ ಒಳ ಸ್ವರೂಪಗಳನ್ನು, ಅದರ ಸ್ಪಿರಿಟ್ ಇದೆಯಲ್ಲ, ಅದರ ಆತ್ಮ ಇದೆಯಲ್ಲ, ಅದನ್ನು ತಿಳ್ಕೊಳ್ಳದೆ ನಾವು ಕೆಲವೊಂದು ಸಲ ತಪ್ಪು ಮಾಡ್ತೇವೆ. NEP ಅನ್ನುವಂಥದ್ದು ಕೆಲವೊಂದು ಪಾಲಿಸಿ ಐಡಿಯಾಸ್ ಇರ್ತಕ್ಕಂಥದ್ದಲ್ಲ, ಅಥವಾ ಯಾವುದೇ NEP ಐಡಿಯಾ ಯಾವುದೇ ಬೇಸ್ ಇಲ್ಲದೆ ಇರ್ತಕ್ಕಂಥದ್ದಲ್ಲ. ಪ್ರತಿಯೊಂದು NEP ಐಡಿಯಾ ಕೂಡ ಒಂದು ಸೈಂಟಿಫಿಕ್ ಆಧಾರದಲ್ಲಿ ಒಂದು ಬೇಸ್ ಇರ್ತಕ್ಕಂಥದ್ದು. ಅದನ್ನು ಮೊದಲು ನಾವು ಅರ್ಥಕೊಳ್ಬೇಕು. ಎರಡನೇದು, ಈ NEP ಒಂದು ಆತ್ಮ, ಒಂದು ಸ್ಪಿರಿಟ್ ಇದೆ. NEP ಪ್ರತಿಯೊಂದು ಪಾಲಿಸಿ ಪಾಯಿಂಟ್ಗೂ ಕೂಡ ಮುಂದಿನ 30 ವರ್ಷದ ಒಂದು ಕಲ್ಪನೆ ಇದೆ. 30 ವರ್ಷಗಳ ಕಾಲದಲ್ಲಿ ನಮ್ಮ ದೇಶದಲ್ಲಿ ಯಾವ ಥರದ ನಾವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ, ಅದಕ್ಕೆ ನಮ್ಮ ಯುವಕರನ್ನು ತಯಾರು ಮಾಡ್ತಕ್ಕಂಥ ದೃಷ್ಟಿಕೋನ ಈ NEPಗಿದೆ. ನಾವು ಪ್ರತಿ ಸಾರಿ ಮಾತಾಡಬೇಕಾದ್ರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಮತ್ತು ಭಾಳ ತಿಳಿಯಾಗಿ ಮಾತಾಡ್ತೀವಿ. ಡೆಮೋಗ್ರಫಿಕ್ ಡಿವಿಡೆಂಡ್, ನಮ್ಮಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಯುವಕರ ಸಂಖ್ಯೆ ಜಾಸ್ತಿ ಇದೆ ಸರಿ, ಈ ಯುವಕರು ಮುಂದೆ ಏಜ್ ಆಗೋದಿಲ್ವಾ, ಅವರು ಮುದುಕರಾಗೋದಿಲ್ವಾ, ಈ ಒಂದು ಸೈಕಲ್ ಬರೋದಿಲ್ವಾ, ಒಂದು ಮೂಲಭೂತ ಪ್ರಶ್ನೆ. ಎರಡನೇದು, ಯುವಕರು ಇದ್ದು ಮಾತ್ರಕ್ಕೆ ಯಾವುದೇ ಇಕಾನಮಿ ಡೆವಲಪ್ ಆಗೋದಿಲ್ಲ. ಆ ಯುವಕರಿಂದ ಏನು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ ಮೇಲೆ ಒಂದು ಇಕಾನಮಿ ಡೆವಲಪ್ ಆಗುತ್ತೆ, ಒಂದು ಸೊಸೈಟಲ್ ಚೇಂಜಸ್ ಅಥವಾ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮಟು ಬರವುದ ಬಗೆಟಿ ಎಡೆನ ತಿರಿದ್ನ ಡಾಕ್ಟರ್ ಗೌರೀಶ್, ಅರುಣ್ ಶಹಾಪುರ, ರಾಜಶೇಖರ್ ಹೆಬ್ಬ, ರಮೇಶ್ ಪಾಲ್ದೆ ತೊಂದಿರು. ಶಾರದಾ ಬರವು ಸಂಸ್ಥೆಯ ಗುರ್ಕಾರ್ಯರು ಡಾಕ್ಟರ್ MB ಪುರಾಣಿಕ್ ಗುರ್ಕಾರ್ಮೆ ವಹಿಸಿದ್ದೀರು. ಒಡಿಪು ಶ್ರೀಕೃಷ್ಣ ಮಠದ 2024 ಪುತ್ತಿಗೆ ಪರ್ಯಾಯ ಸಮಿತಿ ಕಾರ್ಯಾಲಯ ಸೆಪ್ಟೆಂಬರ್ 14 ಉದಿಪನಾಪುಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಉದಿಪನ ಮಲ್ಪುವರು. ಒಡಿಪು ಪರ್ಯಾಯ ಎದುಕೊನ್ನ ಸಮಿತಿದ ಕಾರ್ಯ ಗುರ್ಕಾರ್ಯರು ಬೊಕ್ಕ ಒಡಿಪುದ ದುಂಬುದ ಶಾಸಕರು ರಘುಪತಿ ಭಟ್ ಸಮಿತಿದ ಕಾರ್ಯಾಲಯಡು ಸುದ್ದಿಕೂಟುಡು ಪಾತಿರುದು. ಪುತ್ತಿಗೆ ಪರ್ಯಾಯ ಉಚ್ಚಯ 2024-25 ಎದುಕೊನ್ನ ಸಮಿತಿದ ಕಾರ್ಯಾಲಯ ಉದಿಪನ ಸೆಪ್ಟೆಂಬರ್ 14 ಬಯ್ಯ 4 ಗಂಟೆಗೆ ಶ್ರೀಕೃಷ್ಣ ಮಠದ ಎದುರುಡು ನಡಪುಂಡು. ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು ಉದಿಪನ ಮಲ್ಪುವೆರೆಂದು ಪಂಡೇರು. ಪುತ್ತಿಗೆ ಮಠದ ಸುಗುಣ ಸಭಾಂಗಣಡು ಕಾರ್ಯಕ್ರಮ ನಡಪುಂಡು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಿರು 4ನೇ ಸರ್ತಿ ಕಿರಿಯ ಸ್ವಾಮೀಜಿ ಶ್ರೀ ಸುಶೀಲೇಂದ್ರ ತೀರ್ಥರ್ನ ಒಟ್ಟುಗು 2024 ಜನವರಿ 18 ಪರ್ಯಾಯ ಪೀಠ ಇರುವೆರು. ಕಾರ್ಯಾಲಯದ ಒಟ್ಟುಗು ಉಚ್ಚೇದ ಗುರ್ತುಮೋರ ಬುಡುಗಡೆ ಮಲ್ಪುಂಡು. ಐದು ಬುಕ್ಕ ಸಭೆ, ಪಣ ವ್ಯವಸ್ಥೆಗೆ ಸಮಿತಿ ವ್ಯವಸ್ಥೆ ಪುದೆ ಕಾಣಿಕೆ ಇಂಚಿತಿ ಬಗೆಟ್ ಚರ್ಚೆ ನಡಪಾದು ಪರ್ಯಾಯ ಉಚ್ಚೆಯನ್ನು ಗೆಲ್ಮೆಡ್ ನಡಪಾಯರ ಉಲ್ಲಾಂದು ರಘುಪತಿ ಭಟ್ ಪಂಡೇರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ಮಟ್ಟ ರತ್ನಾಕರ ಹೆಗ್ಡೆ, ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ, ರಂಜನ್ ಕಲ್ಕೂರ, ನಾಗರಾಜ ಆಚಾರ್ಯ, ರಮೇಶ್ ಭಟ್, ಸಂತೋಷ್ ಶೆಟ್ಟಿ ಸುದ್ದಿಕೂಟುಡಿದ್ದೀರು. ಪ್ರತಿ 2 ವರ್ಷಕ್ಕೊಮ್ಮೆ ಬರುವ ಪರ್ಯಾಯದ ಪ್ರಕಾರ ಈ ಸರಿ ಪುತ್ತಿಗೆ ಮಠದ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಪರ್ಯಾಯ ಮಹೋತ್ಸವದ ಪೂರ್ವಭಾವಿಯಾಗಿ ಸಾಕಷ್ಟು ತಯಾರಿಯನ್ನು ಭಾಳ ಪೂರ್ವ ಸಿದ್ಧತೆಯೊಂದಿಗೆ ಪುತ್ತಿಗೆ ಮಠದಲ್ಲಿ ಪ್ರಾರಂಭ ಆಗಿದೆ. ಇದಕ್ಕೆ ಪೂಜ್ಯ ಸ್ವಾಮೀಜಿ ದ್ವಯರಿದ್ದು ಈಗಾಗಲೇ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನು ಸ್ವಾಮೀಜಿಯವರು 14/7ನೇ ತಾರೀಕಿಗೆ ಇಲ್ಲಿ ತಮ್ಮ ಸಮ್ಮುಖದಲ್ಲಿ ಘೋಷಣೆ ಮಾಡಿದ್ದು. ಆನಂತರ ಸ್ವಾಮೀಜಿಯವರ ಮಾರ್ಗದರ್ಶನ ಪಡ್ಕೊಂಡು ಪೂರ್ಣ ಸಮಿತಿಯನ್ನು ಈಗಾಗಲೇ ರಚಿಸಲಾಗಿದೆ. ಎಲ್ಲ ವಿವಿಧ ಉಪಸಮಿತಿಗಳು ಇದನ್ನು ಈಗಾಗಲೇ ರಚಿಸಿ ಮತ್ತು ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದ್ದೇವೆ. ಪ್ರತಿ ಮಂಗಳವಾರದಂತೆ ಸಂಜೆ 5:30ಯಿಂದ ಪ್ರತಿ ಮಂಗಳವಾರ ನಮ್ಮ ಸಮಿತಿಯ ಸಭೆಯನ್ನು ಇದೇ ಸಭಾಂಗಣದಲ್ಲಿ ಪೂರ್ವ ತಯಾರಿಗೋಸ್ಕರ ಮಾಡ್ತಾ ಇದ್ದೇವೆ. ಮತ್ತು ಉಪಸಮಿತಿಗಳು ಈಗಾಗಲೇ ಹೊರೆಕಾಣಿಕೆಯ ಸಮಿತಿ ಇರ್ಬೋದು, ಅಥವಾ ಸಾಂಸ್ಕೃತಿಕ ಸಮಿತಿ ಇರ್ಬೋದು, ಆರ್ಥಿಕ ಸಮಿತಿ, ಹೀಗೆ ವಿವಿಧ ಸಮಿತಿಗಳು, ವಸತಿಯ ಸಮಿತಿ, ಬೇರೆ ಬೇರೆ ಸಮಿತಿಗಳು ಈಗಾಗಲೇ ಕೆಲವು 2-3 ಸಭೆಗಳು, ಕೆಲವು 1 ಸಭೆಗಳನ್ನು ಪೂರ್ವ ತಯಾರಿಯ ಬಗ್ಗೆ ಈಗಾಗಲೇ ಪ್ರಾರಂಭಿಸಿದೆ. ನಮ್ಮ ಪರ್ಯಾಯ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ನಾಡ್ದು 16ನೇ ತಾರೀಕಿಗೆ 4 ಗಂಟೆಗೆ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿ ಲಾಂಛನವನ್ನು ಬಿಡುಗಡೆ ಮಾಡಿ ಮತ್ತು ನಮ್ಮ ಪೂರ್ಣ ಸಮಿತಿಯ, ಅಂದರೆ ಎಲ್ಲ ಉಪಸಮಿತಿಗಳನ್ನೊಳಗೊಂಡಂಥ ಪೂರ್ಣ ಸಮಿತಿಯ ಒಂದು ಸಭೆಯನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ.
ಮತ್ತು ಆ ಸಮಿತಿಯಲ್ಲಿ ಆದಂಥ ತಯಾರಿಯ ಬಗ್ಗೆ ಒಂದಷ್ಟು ಚರ್ಚೆಗಳು ಮತ್ತು ಮುಂದೆ ನಡೆಯುವಂಥ ಪರ್ಯಾಯದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳುವಂಥ ಒಂದು ರೂಪುರೇಷೆಗಳ ಬಗ್ಗೆ ನಾಡಿದ್ದು ಚರ್ಚೆಗಳು ನಡೀಲಿಕ್ಕಿದೆ. ಶಿವಮೊಗ್ಗ ಆರ್ಟಿಒ ಸುತ್ತುಡಿದು ಬೇತೆ ಊರುಲಿಗೆ ಪೋಪನ ಬಸ್ಸುಲು ಜನಕ್ಲಿಡಿದು ಟಿಕೆಟ್ ಬೆಲೆ ಭಾರಿ ವಸೂಲು ಮಲ್ಪನೆಯನ್ನು ಪತ್ತಿಡಿದಿಯರೆ ಸೆಪ್ಟೆಂಬರ್ 17 ಮುಟ್ಟ ಪ್ರಾದೇಶಿಕ ಸಾರಿಗೆ ಇಲಾಖೆದ ನಿಲಿಟ್ಟು ವಿಶೇಷ ಕಾರ್ಯಾಚರಣೆ ದಿವೊಂದುಂಡು ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಕಮಿಷನರ್ ಕೆಟಿ ಹಾಲಸ್ವಾಮಿ ಪಂತೇರು. ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಕಮಿಷನರ್ ಕೆಟಿ ಹಾಲಸ್ವಾಮಿ ಸುದ್ದಿಗಾರರ ಪಾತಿರ್ದು ಶಿವಮೊಗ್ಗ ಆರ್ಟಿಒ ಸುತ್ತುಡಿದು ಬೇತೆ ಊರುಲಿಗೆ ಪೋಪನ ಬಸ್ಸುಲು ಜನಕ್ಲಿಡಿದು ಟಿಕೆಟ್ ಬೆಲೆ ಭಾರಿ ವಸೂಲು ಮಲ್ಪನೆಯನ್ನು ಪತ್ತಿಡಿದಿಯರೆ ಸೆಪ್ಟೆಂಬರ್ 17 ಮುಟ್ಟ ಪ್ರಾದೇಶಿಕ ಸಾರಿಗೆ ಇಲಾಖೆದ ನಿಲಿಟ್ಟು ವಿಶೇಷ ಕಾರ್ಯಾಚರಣೆ ದಿವೊಂದುಂಡು ಪಂಡಿರು. ಶಿವಮೊಗ್ಗ ಆರ್ಟಿಒ ಸುತ್ತದ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ ವಿಭಾಗಲಿಡು ಈ ಕಾರ್ಯಾಚರಣೆ ನಡಪೆರೊಂಡು. ಐಕಾದು ಪ್ರತಿಯೊಂದು ವಿಭಾಗಲಿಡು ಆರ್ಟಿಒ ಇನ್ಸ್ಪೆಕ್ಟರ್ಲು ಬೊಕ್ಕ ಕರ್ತವ್ಯಡುಪ್ಪುನಕ್ಲಿನ ಸೇರಿದುಪ್ಪುನ ಸ್ಕ್ವಾಡ್ಲಿನ್ ಕಟ್ಟದುಂಡು. ಕುಡ್ಲಡು 4, ಶಿವಮೊಗ್ಗೋಡು 2, ಪುತ್ತೂರು 2, ಸಾಗರೋಡು 1, ಉಡುಪಿ 4, ದಾವಣಗೆರೆ 4, ಚಿತ್ರದುರ್ಗೋಡು 4 ಸ್ಕ್ವಾಡ್ ಲೈನ್ ಕಟ್ಟದನೆಂದು ಕೆಟಿ ಹಾಲಸ್ವಾಮಿ ಪಂಡಿರು. ಪರ್ಬೋಲಿನ ಪುರ್ತುಡು ಖಾಸಗಿ ಬಸ್ಸುಲು ಟಿಕೆಟ್ ಬೆಲೆ ಭಾರಿ ಹೆಚ್ಚ ಪಾಡು ನಡೆದವರ ದೂರು ಬತ್ತು ನಡೆದವರ ಕಾರ್ಯಾಚರಣೆ ದಿವೊಂದುಂಡು. ಹೆಚ್ಚಿಗೆ ಬೆಲೆ ಪಾಡ್ನ ತೋಜಿದ ಬತ್ತಂಡ ಸೂರ್ತ 2 ಸರ್ತಿ 5,000 ರೂಪಾಯಿ ದಂಡ ಪಾಡುವ. ಒಂದುವೇ ತಪ್ಪು ದುಂಬರಿಂದ ಬಸ್ದ ಲೈಸೆನ್ಸ್ ದೆತ್ತು ಪಾಡುವ ಅಂದು ಜಾಗೃತಿ ಪಂಡಿನ ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಕಮಿಷನರ್ ಕೆಟಿ ಹಾಲಸ್ವಾಮಿ ಹೆಚ್ಚಿಗೆ ಟಿಕೆಟ್ ಬಿಲ್ ತೊನ್ನ ಗೊತ್ತಾಂಡ ಕಂಟ್ರೋಲ್ ರೂಮ್ ನಂಬರ್ 222-0577 ಫೋನ್ ಮಲ್ತು ತಿರಿಪಾಲೆಂದು ಆರು ಭಿನ್ನಾಯ್ತೊಂದಿರು. ಈಗ ಕಂಟಿನ್ಯೂಸ್ ಸೀರೀಸ್ ಆಫ್ ಹಾಲಿಡೇಸು ಮತ್ತು ಕಂಟಿನ್ಯೂಸ್ ಹಾಲಿಡೇಸು 2-3 ದಿವಸ ಕಂಟಿನ್ಯೂಸ್ ಹಾಲಿಡೇಸ್ ಬಂದಾಗ ಬೆಂಗಳೂರಿಂದ ಮಂಗಳೂರು ಅಥವಾ ಬೆಂಗಳೂರಿಂದ ಹೊರ ಹೋಗತಕ್ಕಂಥ ಎಲ್ಲ ಇವೇನಿದೆ ಕಾಂಟ್ರಾಕ್ಟ್ ಕ್ಯಾರೇಜಸ್ ಬಸ್ಸು, ಸ್ಟೇಜ್ ಕ್ಯಾರೇಜಸ್ ಬಸ್ಗಳು, ಆಮೇಲೆ ನಂತರ ಹಬ್ಬ ಹರಿದಿನ ಮುಗಿದ ನಂತರ ಮತ್ತೆ ಮಂಗಳೂರಿಂದ ಬೆಂಗಳೂರು ಅಥವಾ ಧಾರವಾಡ ಆಗಲಿ ಅಥವಾ ಹುಬ್ಬಳ್ಳಿ ಆಗಲಿ, ಬಳ್ಳಾರಿ ಆಗಲಿ ಅಥವಾ ಇನ್ನಿತರ ಪ್ಲೇಸ್ಗಳಾಗಲಿ, ಇವೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಇದನ್ನೇ ಚಾನ್ಸ್ ಮಾಡಿ ಈಗ ನಮ್ಮ ಖಾಸಗಿ ಬಸ್ ಮಾಲೀಕರುಗಳು ಮತ್ತು ಅವರ ಡ್ರೈವರ್ಗಳು, ಚಾಲಕರುಗಳು, ಕಂಡಕ್ಟರ್ಗಳು ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಂಡು ಅದನ್ನ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಈ ಫ್ಲೈಟ್ ರೇಟ್ ತಾವು ಹೇಳಿರ್ಬೋದು, ಫ್ಲೈಟ್ ರೇಟ್ ತಮಗೆ ಗೊತ್ತಿರ್ಬೋದು, ಇಟ್ ಡಿಪೆಂಡ್ಸ್ ಆನ್ ಸೀಟ್ಗಳು. ಇದರಲ್ಲಿ ಮಧ್ಯದಲ್ಲಿ ಮೀಡಿಯೇಟ್ರ್ ಕೂಡ ಇರ್ತಾರೆ. ನಿಮ್ಗೆ ಒಂದು ಸೀಟ್ ಕೊಡಿಸ್ತೀನಿ ನೋಡಿ, ನಿಮಗೆ ಇಷ್ಟೊಂದು 400 ಟಿಕೆಟ್ ಇದ್ದರೆ 800 ಅಥವಾ 1000 ಕೊಡಿ ಅಂತೇಳಿ ಈ ರೀತಿ ಎಲ್ಲ ವಸೂಲಿ ಮಾಡೋ ಅಂಥದ್ದು. ಇದ್ರ ಬಗ್ಗೆ ನಮಗೆ ದೂರುಗಳು ಬಂದಿದೆ. ನಾನು ಹಿಂದೆ ಬೆಂಗಳೂರು ಜಾಯಿಂಟ್ ಕಮಿಷನರ್ ಆಗಿದ್ದಾಗಲೂ ಕೂಡ ನಾನು ಚೆಕ್ ಮಾಡಿದ್ದೀನಿ. ಐ ಥಿಂಕ್ ತಾವು ಮೀಡಿಯಾದಲ್ಲಿ ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ಹಿಂದೆ ನಾನು ಅಲ್ಲಿ ಬೆಂಗಳೂರಿಂದನೇ ಸ್ಟಾರ್ಟಿಂಗ್ ಪಾಯಿಂಟ್. ಯಾಕೆಂದರೆ ಈಗ ಕಂಟಿನ್ಯೂಸ್ ಈಗ ದೀಪಾವಳಿ ಹಬ್ಬದಿಂದ ಗಣೇಶ ಚತುರ್ಥಿ ಹಬ್ಬ ಇರೋದು ಪ್ರಯುಕ್ತ ಈಗ ಎಲ್ಲ ಹೊರಗಡೆ ಅವ್ರವ್ರ ಊರು ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಅದರಿಂದ ಈಗ 15ನೇ ತಾರೀಕಿಂದ 18ನೇ ತಾರೀಕುವರೆಗೂ ನಾವೊಂದು ಸ್ಪೆಷಲ್ ಚೆಕ್ಕಿಂಗ್ನ ನನ್ನ ಡಿವಿಷನಲ್ಲಿ, ಅಂದರೆ ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅಥವಾ ಶಿವಮೊಗ್ಗ ಆಗಿರ್ಬೋದು, ಸಾಗರ ಅಥವಾ ಚಿಕ್ಕಮಗಳೂರು ಅಥವಾ ನನ್ನ ಜುರಿಡಿಕ್ಷನ್ನಿಂದ ನಾನು ಸ್ಕ್ವಾಡನ್ನು ಹಾಕಿದ್ದೀನಿ. ತಮಗೇನಾದರೂ ಹರಾಸ್ ಮಾಡೋದಲ್ಲಿ ಅಥವಾ ಜಾಸ್ತಿ ಡಿಮ್ಯಾಂಡ್ ಮಾಡಿದ ಪಕ್ಷದಲ್ಲಿ ಈ ನಂಬರ್ 0824-222-0577 ಈ ನಂಬರ್ಗೆ 222-0577 ಈ ನಂಬರ್ಗೆ, ಈ ಕಾಲ್ ಸೆಂಟರ್ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಸ್ಕ್ವಾಡ್ ಏನಿರುತ್ತೆ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಇನ್ನಿತರ ಇದರಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಏನಿರುತ್ತೆ ಆ ಬಸ್ಗಳ ವಿರುದ್ಧ ನಮ್ಮ ಏನು ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ನಾವು ಏನು ಆ್ಯಕ್ಷನ್ ತೊಗೋಬೇಕೋ ನಾವು ಅದು ಆ್ಯಕ್ಷನ್ನ ನಾವು ತೊಗೊಂಡು ನಾವು ಅವ್ರಿಗೆ ಕ್ರಮ ಕೈಗೊಳ್ತೀವಿ. BC ರೋಡ್ಗೆ ಸತೀಶ್ ಅಂತೇಳಿ ದಾವಣಗೆರೆ, ಚಿತ್ರದುರ್ಗ ಕಲ್ಲಡ್ಕ ಮಾದೇವಪ್ಪ ತಳವಾರ್, ಮಾರುತಿ ನಾಯ್ಕ ಉಡುಪಿ ರಸ್ತೆ, ಪ್ರಕಾಶ್ ಮಂಗಳೂರು ಖಾಸಗಿ ಬಸ್ಸು, ಪೂರ್ಣಿಮಾ ಮಂಗಳೂರು ಖಾಸಗಿ ನಿಲ್ದಾಣ. ಈ ರೀತಿ ನೋಡಿ, ಇದು OM ಹಾಕಿ ಈಗ ನಿನ್ನೆ ಚೆಕಿಂಗ್ ಮಾಡಿಸ್ತೆ. ಒಂದು ರೌಂಡು ಸ್ಕ್ವಾಡ್ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ ಕಂಪ್ಲೇಂಟ್ ಬರ್ಬೋದು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇನ್ಸ್ಪೆಕ್ಟರ್ಗಳು ಅಲ್ಲಿ ಆಪ್ರೇಟರ್ಸ್ನ ಕೇಳ್ತಾರೆ, ಪ್ಯಾಸೆಂಜರ್ಸ್ನ ಕೇಳ್ತಾರೆ, ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಕೇಳಿದೆ, ಎಷ್ಟು ಕೊಟ್ಟಿದ್ದಾರೆ ಅಥವಾ ಎಷ್ಟು ಕೊಟ್ಟಿದ್ದೀರಿ ಟಿಕೆಟ್ ಕೊಡಿ ಅಂತೇಳಂತ ಆ ಪ್ರೂಫ್ ಇಟ್ಕೊಂಡು ನಾವು ಚೆಕ್ ರಿಪೋರ್ಟ್ನ ನಾವು ಬರಿತೀವಿ. ಏನೋ ಎಬಿಷಿಯಲ್ ಅಫೆಂಡರ್ ಅಂತೇಳಿ ಪರ್ಮಿಟ್ ಕ್ಯಾನ್ಸಲ್ ಮಾಡ್ತೀವಿ ನಾವು. ಪರ್ಮಿಟ್ ಸಸ್ಪೆನ್ಷನ್ ಆರ್ ಕ್ಯಾನ್ಸಲೇಷನ್ ಸೆಕ್ಷನ್ 86 ಅಂತೇಳಿ ನಮ್ಮ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿದೆ, ಪ್ರೊವಿಷನ್ ಇದೆ. ಮೋಟಾರ್ ವಾಹನ ಕಾಯ್ದೆ ಯಾವುದೋ ಎಬಿಷಿಯಲ್ ಅಫೆಂಡರ್ ಆಗಿದ್ದರೆ ನಾವು ಅವನ್ನ ಪರ್ಮಿಟ್ ಫಸ್ಟ್ ಒಂದು ಸರಿ ನಾವು ದಂಡ ಹಾಕ್ತೀವಿ, 2 ಸರಿ ದಂಡ ಹಾಕ್ತೀವಿ. ಎಬಿಷಿಯಲ್ ಅಫೆಂಡರ್ ಆದರೆ ಪರ್ಮಿಟ್ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಅಂಡ್ ಕನಸಿನ ರಾಣಿ ಮಾಲಾಶ್ರೀ ಉಪ್ಪುನ ಮಾರಕಾಸ್ತ್ರ ಕನ್ನಡ ಸಿನಿಮಾ ಅಕ್ಟೋಬರ್ 6 ಲೋಕದೊರ್ಮಿಡ್ ಪ್ರದರ್ಶನಗೂ ಸಜ್ಜಾತನೆಂದು ಸಿನಿಮಾ ಕೂಟದ ಡಾಕ್ಟರ್ ವಿ ನಟರಾಜ್ ಸುದ್ದಿಕೂಟುಡು ತಿರಿಪಾದಿರು.
ಮಾರಕಾಸ್ತ್ರ ಕನ್ನಡ ಸಿನಿಮಾ ಕೂಟದ ಪರವಾದ ಡಾಕ್ಟರ್ ವಿ ನಟರಾಜ್ ಸೋಮವಾರ ಕುಡ್ಲಾಡ ಸುದ್ದಿಕೂಟುಡು ಪಾತಿರದು ಭಾರಿ ಎದುರುತು ಒಂದು ಪುನಃ ಕನಸಿನ ರಾಣಿ ಮಾಲಾಶ್ರೀ ಪುನಃ ಮಾರಕಾಸ್ತ್ರ ಸಿನಿಮಾ ಪ್ರದರ್ಶನವು ಸಜ್ಜಾತನಂದು ಪಂಡೇರು ಕುಡ್ಲ ಸೇರಿದು ರಾಜ್ಯದೊರ್ಮೆಡು ಚಿತ್ರೀಕರಣ ಅಂತಂದು ಐಟಮ್ ಸಾಂಗ್ ಸೇರಿದು 4 ಪದ್ಯ ಉಂಡು ಐಟು ಒಂಜಿನ ಕುಡ್ಲಾಡು ಚಿತ್ರೀಕರಣ ಮಲ್ತದಂಡು ಅಕ್ಟೋಬರ್ ಆಜಿಕ್ ಸಿನಿಮಾ ಲೋಕದೊರ್ಮೆಡು ಬಿಡುಗಡೆ ಆಯಿರೈತದು ಈ ದುಂಬೆ ಹಿಂದಿ ರೈಟ್ಸ್ 1 ಕೋಟಿ 80 ಲಕ್ಷ ರೂಪಾಯಿಗೆ ಮಾರ್ದು ಪೋತುಂಡು ಸೆಟಲೈಟ್ ಹಕ್ಕು 1.4 ಕೋಟಿ ರೂಪಾಯಿಗೆ ಆಫರ್ ಬೈದನೆಂದು ಆರು ಮಾಹಿತಿ ಕೊರಿಯರು. ಈ ದೇವಭೂಮಿ ತುಳುನಾಡಿನ ಎಲ್ಲ ಜನತೆ ಆಶೀರ್ವಾದ ಹಾಗೂ ಪತ್ರಿಕಾ ಮಿತ್ರರ ಆಶೀರ್ವಾದ ನನಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಹೇಳ್ತಾ ಈ ಚಿತ್ರದಲ್ಲಿ ಈ ಸಾಂಗ್ ಜೊತೆಗೆ ಇನ್ನೂ 3 ಸಾಂಗ್ ಒಟ್ಟು 4 ಹಾಡುಗಳನ್ನು ನಾನೇ ಹಾಡಿದ್ದೀನಿ. ಅದರಲ್ಲಿ ಇದು ಮೊದಲನೇ ಸಾಂಗ್ ಇದನ್ನ ಶೂಟ್ ಮಾಡಿ ಇದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ದೇವನಾಡು ನಾನು ಹುಟ್ಟದಾಗಿಂದಲೂ ಈ ದೈವ ಭೂಮಿನಲ್ಲಿ ಎಲ್ಲ ದೇವರ ದರ್ಶನಗಳನ್ನು ಮಾಡ್ತಾ ಬೆಳ್ಕೊಂಡು ಬಂದೆ. ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ತುಳುನಾಡಿನ ಜನತೆ ಮಧ್ಯದಲ್ಲಿ ಈ ಸಾಂಗನ್ನ ನನ್ನ ಮೊದಲನೇ ಸಾಂಗ್ ಬಿಡುಗಡೆ ಮಾಡ್ತಾ ಇರೋದು ನನಗೆ ಈ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ನನ್ನ ಶ್ರೀಮತಿಯವರು ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಈ ಚಿತ್ರದಲ್ಲಿ ಒಂದು ದೇಶಕ್ಕೋಸ್ಕರ ಒಂದು ಒಳ್ಳೆ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ನಿರ್ದೇಶಕರು ಗುರುಮೂರ್ತಿ ಸುನಾಮಿ ಪಾತಿರ್ದು ಸಿನಿಮಾಡು ಸಮಾಜಕ್ಕೆ ಎಡ್ಡೆ ಸಂದೇಶ ಉಂಡು ಒಂದು 10 ವರ್ಷಲಿನ ಕನ ಸಿನಿಮಾ ತೂದು ಆಶೀರ್ವಾದ ಮಲ್ಪುಲೆ ಎಂದು ಕೇಂಡುಂಡಿರು. ಇದೆಲ್ಲ ಜೊತೆ ನಿಂತ್ಕೊಂಡು ಮಾಡಿ ಇವತ್ತು ಸಿನಿಮಾನ ನಿಮ್ಮ ತಕ್ಕ ತಗೊಂಡ್ಬಂದಿದ್ದೀವಿ. ಇದ್ರ ಮೇಲೆ ನೀವು ಜನಕ್ಕೆ ರೀಚ್ ಮಾಡ್ತೀರಾ. ಒಂದು ಪ್ಯಾಷನಲ್ ಪ್ರೊಡ್ಯೂಸರು ಒಂದು ತುಂಬ ಆಸೆ ಹ್ಯಾಂಡಿಕ್ಯಾಪ್ ಅವರು ಕಷ್ಟದಲ್ಲಿ ಬಂದು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳು ಮಹಾರಾಷ್ಟ್ರ ಅವರು ಇರ್ಬೋದು, ಅಶಿಕಾ ಪ್ರಣಾಚ, ಆನಂದ್ ಅವರು ತುಂಬ ಡೆಡಿಕೇಶನ್ ಹೊಸದಾಗಿ ಎಂಟರ್ ಆಗಿದ್ದಾರೆ. ಒಬ್ಬ ಹೀರೋಗೆ ಏನೇನು ಬೇಕು ಕ್ವಾಲಿಟೀಸು ಆ ಕ್ವಾಲಿಟೀಸ್ ತಯಾರಿಯಾಗಿ ಬಂದಿದ್ದಾರೆ. ಮೈಕೋ ಅಣ್ಣ ಬಗ್ಗೆ ನಾವೆಲ್ಲ ಮಾತಾಡೋಂಗಿಲ್ಲ, ಅವರೆಲ್ಲ ಸೀನಿಯರ್ಸು. ತುಂಬ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಆಗಿ ಸಿನಿಮಾ ದೊಡ್ಡದಾಗಿ ಪ್ರೊಡ್ಯೂಸರ್ ಆಗಿ ಪ್ಯಾಷನ್ ಆಗಿ ನೀವು ನೋಡಿರ್ತೀರ ಟೀಸರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯಿತು ಪ್ಯಾಷನ್ ಆಗಿ ಸಿನಿಮಾ ಮಾಡಿದ್ದೀವಿ. ನಟಿ ಆನಂದ ಆರ್ಯ ಕ್ರಿಯೇಟಿವ್ ಹೆಡ್ ಧನುಕುಮಾರ್ ಮೈಕೋ ಆನಂದ್ ಸುದ್ದಿಕೂಟುಡಿತ್ತಿರು ಮಾರಕಾಸ್ತ್ರ ಸಿನಿಮಾಡು ಆನಂದ ಆರ್ಯ ನಾಯಕಿ ಬುಕ ಹರ್ಷಿಕ ಪುನಚ ನಾಯಕಿ ಅದುಲ್ಲಿರು ಅಯ್ಯಪ್ಪ ಶರ್ಮಾ ಮೈಕೋ ನಾಗರಾಜ್ ಉಗ್ರಂ ಮಂಜು ಮುಖ್ಯ ವೇಷಡುಲ್ಲಿರು ಡಾಕ್ಟರ್ ನಟರಾಜ್ ಪದ್ಯ ಪರಂಪರೆಯಿಂದ ಒಟ್ಟುಗೂ ಸಿನಿಮಾಡುಲ್ಲಿರು ಕೋಮಲ ನಟರಾಜ್ ಸಿನಿಮಾ ತಯಾರು ಮಾಡ್ತಿದ್ದೀರು. ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ದುಂಬು ದೀಪುನ ರಾಧಾಕೃಷ್ಣ ಪಿಕ್ಚರ್ಸ್ ದ ಕೇಶವ ತಯಾರು ಮಲ್ತಿನ ಬನ್ ಟಿ ಕನ್ನಡ ಸಿನಿಮಾ ಸೆಪ್ಟೆಂಬರ್ 22ಕ್ಕೆ ರಾಜ್ಯದೊರ್ಮೆಡೆ ಬಿಡುಗಡೆ ಆಪಣಂದು ನಿರ್ದೇಶಕರು ಉದಯ್ ಕುಮಾರ್ ಪಂತೇರ್ ಕುಡ್ಲಡ್ ಸುದ್ದಿಕೂಟುಡು ನಿರ್ದೇಶಕರು ಉದಯ್ ಕುಮಾರ್ ಮಾಹಿತಿ ಕೊರದು ಕುಡ್ಲಡ್ PVR ಮಲ್ಟಿಪ್ಲೆಕ್ಸ್ ಸಿನಿಮಾ ಟಾಕೀಸ್ ಪ್ರದರ್ಶನ ಆಪಂಡು ರವಿಕಿರಣ್ ಚಿತ್ರಕಥೆ ಪಾತ್ರಕಥೆ ಬರೆಯಿನ ರಾಜಾರಾವ್ ಅಂಚಲ್ ಕ್ಯಾಮರುಡು ಚಿತ್ರೀಕರಣ ಆಯ್ನ ಪ್ರದ್ಯೋತ್ತನ್ ಹಿನ್ನೆಲೆ ಸಂಗೀತದ ಈ ಸಿನಿಮಾಡು ಜೋಕ್ಲು ಕಲಾವಿದರಾದ ಮೌರ್ಯ ಬೊಕ ಕುಡ್ಲಡ್ ತನ್ಮಯ್ ಆರ್ ಶೆಟ್ಟಿ ಮುಖ್ಯ ಪಾಲ್ದೆ ತಂದಿರು. ಈ ಇರುವೇರು ಜೋಕ್ಲಿನ ಬಗೆಟ್ ಇಡೀ ಕತೆ ಸಾಗೊಂಡು ಉಮೇಶ್ ಸಕ್ಕರನಾಡು ಶ್ರೀದೇವಿ ನಿಶಾ ಯಶ್ ರಾಮ್ ಗುಂಡಣ್ಣ ಚಿಕ್ಕಮಗಳೂರು ಮುಖ್ಯ ಕಲಾವಿದರಾದುಲ್ಲಿರು ನಿಜ ಸಂಗತಿಲಿನ ಆಧರಿತದು ನಮ್ಮ ಬರವು ಕ್ರಮನು ದೇರ್ತಪತ್ತುನ ಸಿನಿಮಾ ಒಂದು ಆದುಂಡು ನೀತಿ ಬರವಡ್ದು ಪರೀಕ್ಷೆಡಿ ಹೆಚ್ಚ ಮಾರ್ಕ್ಸ್ ಪಡೆಯೋಡು ಪನ್ಪನ ಸೂತ್ರದರಿಟ್ಟು ಬರವು ಸಂಸ್ಥೆ ಜೋಕ್ಲು ಇಲ್ಲಲ್ದಕ್ಲು ಕಣ್ಣು ದೀಪನ ಬಗೆಟ್ ಜೋಕ್ಲಿಗೆ ಕ್ರಿಯೇಟಿವ್ ಎಜುಕೇಶನ್ ಕೊರೋಡು ಪನ್ಪನ ಅಂಶಗಳು ಇತ್ತದು ಬನ್ ಟಿ ಸಿನಿಮಾ 3 ಬೈದಿನಿಂದ ಉದಯ್ ಕುಮಾರ್ ಪಂಡಿರು ಜೋಕ್ಲು ಕಲಾವಿದೆ ಆದುಪುನ ಬಿಜಯ್ ಲೂಡ್ ಸೆಂಟ್ರಲ್ ಶಾಲದ ತನ್ಮಯ್ ಆರ್ ಶೆಟ್ಟಿ 1 ತಿಂಗಳು ಸ್ಲಮ್ಮುಡು ನಡತ್ತಿನ ಶೂಟಿಂಗ್ ಇತ್ತದು ಅದ್ಭುತವಾದ ಅಭಿನಯ ಮಲ್ತದೆ ಎಂದು ಅರ್ಪಂಡಿರು. ಉಮೇಶ್ ಸಕ್ಕರನಾಡು ಶ್ರೀದೇವಿ ರಾಜಾರಾವ್ ಅಂಚಲ್ ತನ್ಮಯ್ ಆರ್ ಶೆಟ್ಟಿ ಮಾಧ್ಯಮ ಅಕಾಡೆಮಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ ಕುಡ್ಲದ ಪ್ರೆಸ್ ಕ್ಲಬ್ ಗುರ್ಕಾರ್ಯರು PB ಹರೀಶ್ ರೈ ಸುದ್ದಿಕೂಟುಡಿದ್ದೀರು. ನಮ್ಮಲ್ಲಿರೋ ಎಬಿಲಿಟಿ ಅಥವಾ ನಾವು ಏನು ಓದ್ತಾ ಇದ್ದೀವಿ ಅದೆಲ್ಲನೂ ಜಸ್ಟ್ ಮಗಪ್ ಮಾಡ್ತಿದ್ದೀವಿ, ಮಾರ್ಕ್ಸ್ ತೆಗಿತಾ ಇದ್ದೀವಿ ಅಷ್ಟೇ. ನಾವು ಜನರಲಿ ಮಕ್ಕಳನ್ನ ಮೀಟ್ ಮಾಡಿದ್ರೆ ಯಾವುದೇ ಪೇರೆಂಟ್ಸ್ ಆಗಲಿ ಸ್ಕೂಲಲ್ಲಿ ಏನು ಕಲಿತೆ ಅಂತ ಕೇಳಲ್ಲ, ಎಷ್ಟು ಮಾರ್ಕ್ಸು ಅಂತೀವಿ. ಸೊ ಯಾಕೆ ಯಾವಾಗಲೂ ನಾವು ಕಷ್ಟಪಟ್ಟು ಓದಿ ಅಂತ ಯಾಕೆ ಇಷ್ಟಪಟ್ಟು ಓದಿ ಅಂತ ಹೇಳಲ್ಲ. ಸೊ ಎಜುಕೇಷನ್ ಅನ್ನೋದು ಯಾಕೆ ಇಷ್ಟೊಂದು ಕಮರ್ಷಿಯಲೈಸ್ ಆಗಿದೆ, ಯಾಕೆ ಅದನ್ನು ಬ್ರ್ಯಾಂಡ್ ಮಾಡಿದ್ದೀರಾ, ಇಷ್ಟು ದೊಡ್ಡ ಪ್ರತಿಷ್ಠೆ ಸ್ಕೂಲಲ್ಲಿ ಓದಿದ್ರೇ ಬುದ್ಧಿವಂತರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ದೊಡ್ಡರು ಅನ್ನೋ ಒಂದು ಭ್ರಮೇಲಿದ್ದೀವಿ ನಾವು. ಸೊ ಇಂಥ ಹಲವಾರು ಪ್ರಶ್ನೆಗಳು ಇಟ್ಕೊಂಡು ಒಂದು ಸೋಷಿಯಲ್ ಓರಿಯೆಂಟೆಡ್ ಅಂದರೆ ಸೋಷಿಯಲ್ ಮೆಸೇಜ್ ಇರೋವಂಥ ಸಿನಿಮಾನೇ ಬಂಟಿ. ನಮ್ಮ ಎಜುಕೇಷನ್ ಸಿಸ್ಟಮ್ಮು ಯಾಕೆ ನಾವು ಪ್ರಾಕ್ಟಿಕಲ್ಸ್ ಜಾಸ್ತಿ ಇಲ್ಲ, ಬರೀ ಥಿಯರಿಯಲ್ಲೇ ಇದ್ದೀವಿ. ಒಂದು ದೇಶ ಡೆವಲಪ್ಡ್ ಕಂಟ್ರಿ ಅಂತ ಗ್ಲೋಬಲಿ ಹೆಂಗೆ ಅಂಗೀಕಾರ ಮಾಡಿದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಲಿಟ್ರಸಿ ರೇಟ್ ಮೇಲೆ, ನಮ್ಮಲ್ಲಿರೋ ವೆಲ್ತ್ ಮೇಲೆಲ್ಲ. ಸೊ ಲಿಟ್ರಸಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಅನ್ನೋದೇ ಈ ಓವರಾಲ್ ಸಿನಿಮಾದ ಒಂದು ಕ್ವಶನ್. ಅಂದರೆ ಸಿನಿಮಾ ಅನ್ನೋದೊಂದು ಮಾಸ್ ಪ್ಲ್ಯಾಟ್ಫಾರ್ಮ್, ನಾವು ಅಂದ್ಕೊಂಡಿರೋದನ್ನ ಒಂದಿಷ್ಟು ಜನಕ್ಕೆ ತಲುಪಿಸ್ಬೋದು ಅನ್ನೋ ಒಂದು ನಂಬಿಕೆಯಲ್ಲಿ
ಈ ಸಿನಿಮಾ ಮಾಡಿದ್ದೀರಿ? ಎಕ್ಸ್ಪೀರಿಯನ್ಸ್ ಬಹಳ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್. ವೈ ಬಿಕಾಸ್ I didn't know there are slums like that and how they live their lives, what is the problems in their life, like how we how we lead our lives with easiness. They have very tough time leading their lives. They don't get proper food and they live in a very bad condition. I didn't know about this. ಬಂಟ್ವಾಳ ತಾಲೂಕುದ ಸುಲ್ಲಮಲೆ ಸೀರ್ತಿಗೂ ವರ್ಷಲ ಸೋಣದ ಅಮಾಸೆಗೆ ಮೂರ್ತ ನಡಪನಂಚ ಅಮಾಸೆದಾನಿ ಮೂರ್ತ ಆಂಡ್ ಶುಕ್ರವಾರ ಶುರುವಾದ ಸೆಪ್ಟೆಂಬರ್ 14ಕ್ಕೆ ಚೌತಿ ಮುಟ್ಟ ಈ ವಿಶೇಷವಾಯಿನ ಸೀರ್ತ ಮಿವೋಲಿ ಅರಸುಗುಡ್ಡೆ ಚಾಮುಂಡಿ ಬುಕ್ಕ ಪ್ರಧಾನಿ ಪಂಜುರ್ಲಿ ದೈವಲಿಗೆ ತಂಬಿಲ ಸೇವೆ ನಡಪಾಯರು. ತುಳುನಾಡದ ಸೀರ್ತಮೀಪನ ಸಂಪ್ರದಾಯಡು ತರಾವರಿ ವಿಶೇಷತೆ ಉಪ್ಪುನೆಂತು ಓಲಿ ಕರಿದು ಪೋಯಿನಕ್ಲೆಗಾದು ಆಟಿದ ಅಮಾಸೆ ಕಡಲ ಸೀರ್ತ ಬಾಕಿದ ಮಾತರೆಗಳ ಸೋಣದ ಅಮಾಸೆ ಬೊಕ್ಕ ಎಳ್ಳ ಮಾಸೆಗೆ ಕಡಲ ಸೀರ್ತ ಉಂಡು. ಆಟಿದ ಅಮಾಸೆಗೆ ನರಹರಿ ಬೊಕ್ಕ ಕಾರಿಂಜ ಸೀರ್ತ, ಮಕರ ಸಂಕ್ರಾಂತಿಗೆ ಕದ್ರ ಸೀರ್ತ, ಕಾವೇರಿ ಸಂಕ್ರಾಂತಿಗೆ ತಲಕಾವೇರಿ ಬೊಕ್ಕ ಮುಜಂಗರೆ ಸೀರ್ತ ಬೊಕ್ಕ ವಿಶೇಷವಾಯಿನ ಪುತ್ತೂರು ಇರ್ದೆ ಬೆಟ್ಟಂಪಾಡಿದ ಬೆಂದ್ರತೀರ್ಥ, ಬಜಪೆದ ನೆಲ್ಲಿತೀರ್ಥ, ಅಂಚಿನೆ ಅನಂತಾಡಿ ಕೈತಲ್ದ ಸುಲ್ಲಮಲೆ ಸುರಂಗ ಸೀರ್ಥ ಸೇರ್ದು ನನಲಾತ್ ಕಡಿಟ್ಟು ಸೀರ್ಥ ಮೀಪುನ ಕಟ್ಟುನು ತುಳು ಜನ ಪಾಲನೆ ಮಲ್ತೊಂದು ಬೈದಿರು. ಬಂಟ್ವಾಳ ತಾಲೂಕುದ ಸುಲ್ಲಮಲೆ ಸೀರ್ತಗೂ ವರ್ಷಲ ಸೋಣದ ಅಮಾಸೆಗೆ ಮೂರ್ತ ನಡಪುನಂಚ ಅಮಾಸೆಗೆ ಮೂರ್ತ ಮಲ್ತೇರು. ಶುಕ್ರವಾರ ಶುರು ಆದ ಸೆಪ್ಟೆಂಬರ್ 14ಕ್ಕೆ ಚೌತಿ ಮುಟ್ಟ ಈ ವಿಶೇಷವಾಯಿನ ಸೀರ್ಥ ಮಿಯೋಲಿ. ಸೋಣದ ಅಮಾಸೆಗೆ ಸುರಂಗ ಸೀರ್ತಗೂ ಜಪ್ಪೆರೆ ಬೆದ್ರದ ಕೇರ್ಪು ದೀಪುನ ಸಂಪ್ರದಾಯಡ್ದು ಬೊಕ್ಕ ಅರಸುಗುಡ್ಡೆ ಚಾಮುಂಡಿ ಬೊಕ್ಕ ಪ್ರಧಾನಿ ಪಂಜುರ್ಲಿ ದೈವಲಿಗೆ ತಂಬಿಲ ಸೇವೆ ಸೇರದೆ ಬೇತೆ ಬೇತೆ ವಿಧಿವಿಧಾನಗಳು ನಡತಂಡೆ. ಸೀರ್ತಮಿಯರ ಬರ್ಪಣ ಭಕ್ತರು ಸಂಪ್ರದಾಯದ ದುತ್ತೈತ ಪಾಡೊಂದು ಬತ್ತದು ಸೀರ್ಥ ಕ್ಷೇತ್ರದ ಸುದ್ಧಾಚಾರ ಕಾತೋನಿಯರೆ ಮಾಣಿ ಉಳ್ಳಾಲ್ದಿ ದೈವಸ್ಥಾನದ ಆಡಳಿತ ಮುಕ್ತೇಸರಿರು ಸಚಿನ್ ರೈ ಮಾಣಿಗುತ್ತು ಭಿನ್ನೈತೊಂದೇರು. ಕುಡ್ಲ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳ ಗಂಗೋತ್ರಿ ಕೋಣಾಜದ ನಿಲಿಟು ಶನಿವಾರ ಕಾಂಡೆ 10 ವಿಶ್ವವಿದ್ಯಾನಿಲಯದ ಪರಸೆನೆಟ್ ಸಭಾಂಗಣ UR ರಾವ್ ಹಾಲ್ಡ್ ಗುರು ಜಯಂತಿ ಆಚರಣೆ ನಾರಾಯಣಗುರು ಸಂಶೋಧನಾ ಪ್ರಶಸ್ತಿ ಕೊರಪನಲೇಸಿ ನಡಪಡು. ಪ್ರಭಾರ ಒತ್ತು ಕುಲಪತಿ ಪ್ರೊಫೆಸರ್ ಜಯರಾಜ್ ಅಮೀನ್ ಗುರುಕಾರ್ಮಿಡ್, ರಾಜ್ಯ ವಿಧಾನಸಭೆತ ಸಭಾಗುರು ಕಾರ್ಯರು UT ಖಾದರ್, ವಿಧಾನ ಪರಿಷತ್ ಸದಸ್ಯರು ಹರಿಪ್ರಸಾದ್ ಇಂಚ ಬಿನ್ನೀರು ಪಾಲ್ದಿತಂದು ಶ್ರೀಮತಿ ರಾಜಶ್ರೀ ತಾರನಾಥ ರೈ ಪೆರ್ಲ ಮೀರೆಗ್ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ಪು ಇருந்து ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಪ್ರಕಟಣೆ ತಿಳಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆ ಮುಗಿಂಡು ಸೊಲ್ಮೆ.